ಮಂಗಳೂರು ಸಮಾಚಾರ ಪತ್ರಿಕೆಯ ಸ್ಥಾಪಕ ಸಂಪಾದಕ ರೆವರೆಂಡ್ ಹರ್ಮನ್ ಮೊಗ್ಲಿಂಗ್ ಸಂಸ್ಮರಣೆಯ ಪ್ರಯುಕ್ತ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಮತ್ತು ಕರ್ನಾಟಕ ಥಿಯೋಲಾಜಿಕಲ್ ಸಂಶೋಧನಾ ಕೇಂದ್ರದ ಆಶ್ರಯದಲ್ಲಿ ಮಾಧ್ಯಮ ಕ್ಷೇತ್ರದ ಗಣ್ಯರಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಬಲ್ಮಠ ಸಹೋದಯ ಸಭಾಂಗಣದಲ್ಲಿ ಸಮಾಚಾರ ಪತ್ರಿಕೆಯ ಸ್ಥಾಪಕ ಸಂಪಾದಕ ರೆವರೆಂಡ್ ಹರ್ಮನ್ ಮೊಗ್ಲಿಂಗ್ ಸಂಸ್ಮರಣೆ ಪ್ರಯುಕ್ತ ಮಾಧ್ಯಮ ಕ್ಷೇತ್ರದ ಗಣ್ಯರಿಂದ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಇನ್ನು ಪ್ರಸ್ತುತ ಮಾಧ್ಯಮ ಬಗ್ಗೆ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕ ಲಕ್ಷ್ಮಣ್ ಕುಂದರಪ್ರೋ ಮಾಹಿತಿ ನೀಡಿದರು. ನಮ್ಮ ಸಂಸ್ಥೆಯಲ್ಲಿ ಕಲಿಯುವಂತವರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಾ ಬರಲಾಗ್ತಾ ಇದೆ. ಅಲ್ಲದೆ ಇನ್ನಷ್ಟು ಉತ್ತೇಜನ ನೀಡುವ ಕೆಲಸವನ್ನ ನಮ್ಮ ಸಂಸ್ಥೆ ಮಾಡುತ್ತಾ ಬರುತ್ತಿದೆ ಎಂದು ಹೇಳಿದರು. ಕೊರೋನಾದ ಪ್ರಥಮ ದಿನಗಳಲ್ಲಿ ನಮಗೆ ಗೊತ್ತಾಯ್ತಿದ್ದು, ಕಕ್ಕೆಲಾಯರವರು ಹೇಳಿದರು, ಕರೋನಾ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ. ಆಗ ತುಂಬ ಜನ ಅದಕ್ಕೆ ಜೋಕ್ಸ್ ಮಾಡಿದರು. ಅದನ್ನು ಮಾತ್ರ ನಾನು ಆವಾಗಲೇ ಅರಗಿಸ್ಕೊಂಡೆ ನನ್ನ ಇದಕ್ಕೆ, ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗವೇ ಅಂತ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾನು ಹೇಳಿದೆ, ಅಲ್ಲಿ ಕಂಪ್ಯೂಟರ್ ಯಾವುದು 24 ಗಂಟೆ ಓಪನ್ ಇದ್ದರೂ ನಾನು ಬೈಯೋದಿಲ್ಲ. ಹಗಲಲ್ಲಿ ಅವರು ದುಡಿತಾ ಇರ್ತಾರೆ, ನಾನು ಬಂದ ಕೂಡಲೇ ದುಡಿಯುವಾಗಿ ಆ್ಯಕ್ಷನ್ ಮಾಡಲಿಕ್ಕಿಲ್ಲ. ಅವರಿದ್ದಾಗೆ ಅವ್ರು ಇರಬೇಕು, ನಮಗೇನು ನಮ್ಮ ಕೆಲಸ. ಇನ್ನು ಮಾಧ್ಯಮ ಕ್ಷೇತ್ರದಲ್ಲಿ ಮಾರ್ಕೆಟಿಂಗ್ ಕುರಿತು ಸ್ಪಿಯರ್ ಹೆಡ್ ಮೀಡಿಯಾ ಲಿಮಿಟೆಡ್ನ ಮತ್ತು ನ್ಯೂಸ್ ಕರ್ನಾಟಕದ ನಿರ್ದೇಶಕ ಹಾಗೂ ಮಾರ್ಕೆಟಿಂಗ್ ವಿಭಾಗದ ಕೆನ್ಯುಟ್ ಜೆ ಪಿಂಟು ಅವರು ಮಾಹಿತಿಯನ್ನ ನೀಡಿದರು. ಸಂಸ್ಥೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಯಶಸ್ಸು ಸಾಧಿಸಲು ಸಾಧ್ಯ. ಇನ್ನು ವರದಿಗಾರ ಜೊತೆಯಲ್ಲೇ ಮಾರ್ಕೆಟಿಂಗ್ ನಿರ್ವಹಣೆಯನ್ನ ಮಾಡಿಕೊಳ್ಳುವುದರಿಂದ ಉತ್ತಮ ಅಂತ ಹೇಳಿದ್ರು. ನನ್ನ ಸಲಹೆ ಏನಂದ್ರೆ, ಹೇಗೆ ನೀವು ವ್ಯಾಲ್ಯೂ ಬೇಸ್ಡ್ ಜರ್ನಲಿಸಮ್ ಮಾಡ್ತೀರಾ, ಅದೇ ರೀತಿ ವ್ಯಾಲ್ಯೂ ಬೇಸ್ಡ್ ಮಾರ್ಕೆಟಿಂಗ್ ಕೂಡ ಮಾಡಿ. ಬ್ಲಾಕ್ ಮೇಲಿಂಗ್ ಆಗತ್ತೆ ಇಲ್ಲ, ಯಾರಿಗೂ ತೊಂದರೆ ಕೊಡುವಂತ ಆಗತ್ತೆ ಇಲ್ಲ. ಆದರೆ ನಿಮ್ಮ ಸಂಸ್ಥೆಯ ಏನು ಯಾವ ರೀತಿಯಾಗಿ ಜನರಿಗೆ ಪ್ರಚಾರ ಕೊಡಬಹುದು ಅದನ್ನು ಓಪನ್ ಆಗಿ ಹೇಳಿ. ನಿಮ್ಮಿಂದ ಪ್ರತಿಯೊಬ್ಬ, ನನ್ನ ಅಭಿಪ್ರಾಯ ಅಂದರೆ, ಸಂಸ್ಥೆಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ತಮ್ಮ ಸಂಸ್ಥೆಯ ಒಂದು ಅಂಬಾಸಡರ್ ಥರ ನಾಟ್ ಓನ್ಲಿ ನ್ಯೂಸ್ ಕವರೇಜ್ ಬಟ್ ಆಲ್ಸೋ ಪ್ರಮೋಷನ್ ಆ್ಯಂಡ್ ಮಾರ್ಕೆಟಿಂಗ್ ಕೆಲಸ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಈ ಸಂಸ್ಥೆಗಳನ್ನು ಇದ್ದಾಗೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಾಂದರೆ ಜಾಬ್ ಲಾಸ್ ವಿಲ್ ಕಂಟಿನ್ಯೂ ಫರ್ದರ್. ಮ್ಯಾಂಗಲೋರಿಯನ್.ಕಾಮ್ನ ಸಂಪಾದಕಿ ವೈಲೆಟ್ ಪಿರೇರಾ ಅವರು ವೆಬ್ಸೈಟ್ ಮತ್ತು ಮಹಿಳಾ ಪತ್ರಕರ್ತೆಯ ನೆಲೆಯಲ್ಲಿ ಮಾತನಾಡಿದರು. ಕೋವಿಡ್ ಸಂದರ್ಭದಲ್ಲಿ ಪತ್ರಕರ್ತರು ದಿನ 24 ಗಂಟೆಯೂ ಕೆಲಸ ನಿರ್ವಹಿಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಸರ್ಕಾರದಿಂದ ಪ್ರೋತ್ಸಾಹ ಸಿಗಬೇಕು ಎಂದು ಸಲಹೆ ನೀಡಿದರು. ಒಂದು ಮಾಧ್ಯಮ ನಡೆಸಿದ್ರೆ ನಮಗೆ ಖುದ್ದು ಎಕ್ಸ್ಪೀರಿಯನ್ಸ್ ಇರಬೇಕು ಬರೋದು. ಇಲ್ಲಿದ್ರೆ ಏನಾಗ್ತದೆ, ನಾವು ಡಿಪೆಂಡ್ ಆಗಬೇಕಾಗ್ತದೆ. ಈಗ ಇಂಥ ಕೊರೋನಾ ಪರಿಸ್ಥಿತಿ ಬರುವಾಗ ನಮಗೆ ಕೆಲಸಕ್ಕೆ ಜನ ಇಲ್ಲದೆ ನಮ್ಮ ಮಾಧ್ಯಮ ಬಂದಾಗುತ್ತೆ. ಸೊ ನಮಗೆ ಬರೆಯಲಿಕ್ಕೆ ಗೊತ್ತಿದ್ರೆ ನಮಗೆ ಅದನ್ನು ಕಂಟಿನ್ಯೂ ಮಾಡಬಹುದು. ಸ್ಟಾಕ್ಗಳಿಲ್ಲದಿದ್ದರೆ ನಮಗೆ ಕಂಟಿನ್ಯೂ ಮಾಡಬಹುದು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.